ಬೇಸಿಗೆ ಕಾಲದಲ್ಲಿ ತಂಪಾಗಿ ತೊಡಲು ಒದಗುವ ಬಟ್ಟೆಗಳು ಎಂದರೆ ಕಾಟನ್ ಮತ್ತು ಲಿನೆನ್. ಇವುಗಳ ವ್ಯತ್ಯಾಸವೇನು? ಹತ್ತಿ ಬಟ್ಟೆಯನ್ನು ಹತ್ತಿಯಿಂದ ತಯಾರಿಸುತ್ತಾರೆ. ಲಿನೆನ್ ಬಟ್ಟೆಯನ್ನು ಅಗಸೆ ನಾರಿನಿಂದ ತಯಾರಿಸುತ್ತಾರೆ. ಇವೆರಡು ಬಟ್ಟೆಗಳ ತಯಾರಿಕೆ ಹಿಂದೆಯೇ ಇದ್ದರೂ ಹತ್ತಿ ಬಟ್ಟೆಯಷ್ಟು ಲಿನೆನ್ ಜನಪ್ರಿಯ ಆಗಿರಲಿಲ್ಲ. ಆಧುನಿಕ ತಂತ್ರಜ್ಞಾನದಲ್ಲಿ ಅಗಸೆ ನಾರು ನವಿರುತನ ಪಡೆದು ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ. ಲಿನೆನ್ ಎಳೆಯು ಹತ್ತಿ ನೂಲಿಗಿಂತ ಗಟ್ಟಿ. ಬೆವರು ಲಿನೆನ್ನಲ್ಲಿ ಬೇಗ ಆವಿಯಾಗುವುದರಿಂದ ಬೆವರು ವಾಸನೆ ಹತ್ತಿಯಷ್ಟು ಇರದು. ಸಹಜವಾಗಿ ಲಿನೆನ್ ಬೆಲೆ ಹತ್ತಿಗಿಂತ ಹೆಚ್ಚು. ಆದರೆ ಇಸ್ತ್ರಿ ಮಾಡಲು ಹತ್ತಿ ಸುಲಭ. ಲಿನೆನ್ ಇಸ್ತ್ರಿ ಕಷ್ಟ. ಆ ಬಟ್ಟೆ ಬೇಗ ಸುಕ್ಕು ಆಗುತ್ತದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. Pull up the hands and the feeling no fear. I dig a don. I sick a don. Take it on the row and the show and the pull up the face and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.